ಅಶ್ವತ್ಥಾಮನ ಜನ್ಮದ ಹಿಂದೆ ಯಾವ ಒಂದು ರಹಸ್ಯ ಅಡಗಿದೆ? ಅಶ್ವತ್ಥಾಮ ಎಂದರೆ ನಿಜವಾದ ಅರ್ಥ ಏನು? ಅಶ್ವತ್ಥಾಮನ ಹಣೆಯಲ್ಲಿ ದೈವಿಕ ರತ್ನ ಬರಲು ಕಾರಣವೇನು? ಅಶ್ವತ್ಥಾಮ ನಾರಾಯಣಿ ಅಸ್ತ್ರವನ್ನು ಬಳಸಲು ಮುಖ್ಯ ಉದ್ದೇಶ ಏನಾಗಿತ್ತು ಹಾಗೂ ಅದರ ಪರಿಣಾಮ ಏನಾಯಿತು? ಅಶ್ವತ್ಥಾಮ ಮಾಡಿದ ಅತಿ ದೊಡ್ಡ ತಪ್ಪು ಯಾವುದು? ಅಶ್ವತ್ಥಾಮ ನಿಜವಾಗಲೂ ಸಾವನ್ನಪ್ಪಿದ್ದನ? ಹೌದು, ಅಶ್ವತ್ಥಾಮನ ಬಗ್ಗೆ ಮಹಾಭಾರತದಲ್ಲಿ ಕೆಲವು ಮಾಹಿತಿಗಳು ಇವತ್ತಿಗೂ ಕೂಡ ನಿಗೂಢವಾಗಿವೆ ಹಾಗೂ ಅಷ್ಟೇ ಕುತೂಹಲಕರ ಕೂಡ ಆಗಿದೆ. ಅಶ್ವತ್ಥಾಮನ ಸಾವಿನ ಬಗ್ಗೆ ಕೆಲವು ನಿಗೂಢ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಜಗತ್ತಿನ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ನ್ಯಾಯಯುತವಾದ ಕಥೆಗಳಿವೆ. ಭಾರತದಲ್ಲಿ ಮಹಾಭಾರತ ಮತ್ತು ರಾಮಾಯಣದಂಥ ಮಹಾಕಾವ್ಯಗಳು ನಮಗೆ ಪುರಾಣದ ಕಥೆಗಳನ್ನು ಒದಗಿಸುತ್ತವೆ. ಇದರಲ್ಲಿ ಹಲವಾರು ಕುತೂಹಲ ಹಾಗೂ ನಿಗೂಢ ಮಾಹಿತಿಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅಂತಹ ಕೆಲವು ಉಪಕಥೆಗಳು ಮಹಾಭಾರತದಲ್ಲಿ ಅಡಗಿವೆ. ಇದು ಮಹಾನ್ ವೀರ ಅಶ್ವತ್ಥಾಮನ ಬಗ್ಗೆ ಒಂದು ಅದ್ಭುತ ಘಟನೆಗಳನ್ನ ಹೇಳುವ ವಿಡಿಯೋ ಆಗಿದೆ. ಅಶ್ವತ್ಥಾಮನಿಗೆ ಜೀವನದ ಕೊನೆಯವರೆಗೂ ಸಾವಿಲ್ಲದೆ ದುಃಖದಿಂದಲೇ ಸಮಯವನ್ನ ಕಳೆಯುವಂತೆ ಶಾಪವನ್ನ ನೀಡಲಾಗಿತ್ತು. ಹೀಗಾಗಿ ಹಲವು ವರ್ಷಗಳವರೆಗೂ ಅಶ್ವತ್ಥಾಮ ಬದುಕಿದ್ದಾನೆ ಅನ್ನೋ ನಂಬಿಕೆ ಹಾಗೆಯೇ ನಮ್ಮಲ್ಲಿ ಉಳಿದುಕೊಂಡಿದೆ. ಗುರು ದ್ರೋಣಾಚಾರ್ಯರು ಮತ್ತು ಕೃಪೆಯು ಭಗವಂತನಾದ ಶಿವನಿಂದ ತನ್ನಂತೆಯೇ ಗುಣಗಳನ್ನ ಹೊಂದಿರುವ ಮಗನಿಗಾಗಿ ಹಾತೊರೆಯುತ್ತಿದ್ದರು. ಅದಕ್ಕಾಗಿಯೇ ಅಶ್ವತ್ಥಾಮನು ಶಿವ, ಯಮ, ಕ್ರೋಧ ಮತ್ತು ಕಾಮದಿಂದ ಜನಿಸಿದನೆಂದು ಪರಿಗಣಿಸಲಾಗಿದೆ. ಶಿವಪುರಾಣದ ಪ್ರಕಾರ ಅಶ್ವತ್ಥಾಮನನ್ನ ಶಿವ ಅವತಾರದಲ್ಲಿ ಒಬ್ಬನೆಂದು ಕೂಡ ನಂಬಲಾಗಿದೆ. ಅವನು ಹುಟ್ಟಿದಾಗ ಅವನು ಕುದುರೆಯಂತೆ ಸದ್ದನ್ನ ಮಾಡುತ್ತಿದ್ದನು. ಕುದುರೆ ಅತ್ತ ಹಾಗೆ ಅಳುತ್ತಿದ್ದನು. ಅಶ್ವ ಎಂದರೆ ಕುದುರೆ. ಇದೇ ಕಾರಣ ಆ ಮಗುವನ್ನ ಅಶ್ವತ್ಥಾಮ ಎಂದು ಹೆಸರಿಡಲಾಗುತ್ತದೆ. ಅವನನ್ನು ಗುರು ದ್ರೋಣಾಚಾರ್ಯರ ಮಗನಾಗಿದ್ದರಿಂದ ಅವನನ್ನ ದ್ರೌಣಿ ಎಂದು ಕೂಡ ಕರೆಯುತ್ತಿದ್ದರು. ದ್ರೋಣಾಚಾರ್ಯರು ಶಿವನಿಗೆ ಅಂಥದೊಂದು ಮಗನನ್ನ ನೀಡುವಂತೆ ಕೋರಿದ್ದರು. ಆಗ ಶಿವನು ಅಶ್ವತ್ಥಾಮನಿಗೆ ಹಣೆಯ ಮೇಲೆ ದೈವಿಕ ರತ್ನ ಅಂದರೆ ಡಿವೈನ್ ಜೆಮ್ ಅನ್ನ ನೀಡಿ ಆಶೀರ್ವದಿಸಿದ್ದನು. ಇದೇ ಕಾರಣ ಅವನು ಕೊನೆಯವರೆಗೂ ಆ ಒಂದು ಡಿವೈನ್ ಜೆಮ್ ಅಂದರೆ ದೈವಿಕ ರತ್ನವನ್ನ ತನ್ನ ಹಣೆಯ ಮೇಲೆ ಹೊತ್ತುಕೊಂಡು ಓಡಾಡುತ್ತಿದ್ದನು. ಇದು ಅವನನ್ನ ಬಾಯಾರಿಕೆ, ಹಸಿವು ಇತ್ಯಾದಿಗಳಿಂದ ರಕ್ಷಿಸುತ್ತಿತ್ತು. ಅದು ಅವನನ್ನ ಭೌತಿಕ, ಇಂದ್ರಿಯ ಮತ್ತು ಪ್ರಪಂಚದ ಪ್ರಭಾವಗಳಿಂದ ಮುಕ್ತಿಗೊಳಿಸಿತ್ತು. ಅಶ್ವತ್ಥಾಮ ಬಾಲಕನಾಗಿದ್ದಾಗ ದ್ರೋಣಾಚಾರ್ಯರ ಕುಟುಂಬವು ಬಡತನದಿಂದ ನರಳುತ್ತಿತ್ತು. ಆಗ ಅವನ ತಾಯಿ ಕೃಪೆಯು ಅಕ್ಕಿ ಹಿಟ್ಟನ್ನ ನೀರಿನಲ್ಲಿ ನೆನೆಸಿ ಹಾಲೆಂದು ಕುಡಿಸುತ್ತಿದ್ದಳು. ಈ ಘಟನೆಗಳು ದ್ರೋಣರ ಮನಸ್ಸನ್ನ ಕಲಕುತ್ತಿದ್ದವು. ಕಾರಣ ದ್ರೋಣಾಚಾರ್ಯರು ಒಬ್ಬ ಒಳ್ಳೆಯ ಶಿಕ್ಷಕರಾದರೂ ಕೂಡ ಅವರ ಹತ್ತಿರ ದುಡ್ಡಿರಲಿಲ್ಲ. ಆ ಸಂಪತ್ತಿಗೆ ಅವರು ಆಸೆ ಕೂಡ ಪಟ್ಟವರಲ್ಲ. ಇದೇ ಕಾರಣ ಅವನ ಕುಟುಂಬ ಬಡತನದಲ್ಲಿ ವಾಸವಾಗಿತ್ತು. ಅಶ್ವತ್ಥಾಮನು ಯಾವಾಗಲೂ ಧರ್ಮದ ಮಾರ್ಗವನ್ನ ಅನುಸರಿಸುತ್ತಿದ್ದನು. ಅವನು ಪಾಂಡವರ ವಿರುದ್ಧ ಹೋರಾಡುತ್ತಿದ್ದಾಗಲೂ ಸಹ ಎಂದಿಗೂ ಅವರ ವಿರುದ್ಧ ಅವಿವೇಕದ ಆಚರಣೆಗಳನ್ನಾಗಲಿ ಮತ್ತು ಪಿತೂರುಗಳನ್ನಾಗಲಿ ಮಾಡುತ್ತಿರಲಿಲ್ಲ. ಅರ್ಜುನನ ನಂತರ ಅಶ್ವತ್ಥಾಮ ಕುರುಕ್ಷೇತ್ರ ಮೈದಾನದಲ್ಲಿ ಅತಿ ಹೆಚ್ಚು ಛಾತಿಯುಳ್ಳ ಏಕೈಕ ಶ್ರೇಷ್ಠ ವೀರನಾಗಿದ್ದ. ಪಾಂಡವರಿಗೆ ಹೆಚ್ಚಿನ ವಿಧ್ವಂಸಕತೆಯನ್ನು ಉಂಟು ಮಾಡಿದವನು ಅಶ್ವತ್ಥಾಮನೇ. ಅಶ್ವತ್ಥಾಮ ಸತ್ಯಶೋಧಕನಾಗಿದ್ದ. ಅವನು ಯಾವಾಗಲೂ ಕುರುಕ್ಷೇತ್ರ ಯುದ್ಧದ ವಿರುದ್ಧವಿದ್ದ. ದುರ್ಯೋಧನನ ಸ್ನೇಹಿತನಾಗಿದ್ದ ಅಶ್ವತ್ಥಾಮ ತನ್ನ ಗೆಳೆಯ ಮಾಡುತ್ತಿದ್ದ ಇಂಚಿಂಚು ತಪ್ಪುಗಳನ್ನ ಹೇಳುತ್ತಿದ್ದ. ಹಾಗೆ ಮಾಡಬಾರದು, ಒಳ್ಳೆಯ ಧರ್ಮದ ಹಾದಿಯನ್ನ ಹಿಡಿಯಬೇಕೆಂದು ಅವನು ಬಯಸಿದ್ದ. ಆದರೆ ದುರ್ಯೋಧನ ಯಾವತ್ತಿಗೂ ಅಶ್ವತ್ಥಾಮನ ಮಾತಿಗೆ ಬೆಲೆಯೇ ಕೊಡಲಿಲ್ಲ. ಪಾಂಡವರ ವಿರುದ್ಧ ಸಂಚುಗಳನ್ನು ಮಾಡುತ್ತಿದ್ದ ದುರ್ಯೋಧನನಿಗೆ ಹಲವಾರು ಬಾರಿ ಅಶ್ವತ್ಥಾಮ ಕಿವಿ ಮಾತನ್ನು ಕೂಡ ಹೇಳುತ್ತಿದ್ದ. ಆದರೆ ಈ ಮಾತುಗಳನ್ನ ದುರ್ಯೋಧನ ಎಂದಿಗೂ ಇಷ್ಟಪಡುತ್ತಿರಲಿಲ್ಲ. ಪಾಂಡವರ ಶಕ್ತಿ ಮತ್ತು ಕೃಷ್ಣನ ಕೃಪೆ ಅವರ ಮೇಲೆ ಇದ್ದುದು ಅರಿತಿದ್ದ ಅಶ್ವತ್ಥಾಮ ಪ್ರತಿ ಬಾರಿಯೂ ದುರ್ಯೋಧನನಿಗೆ ಈ ವಿಷಯವನ್ನ ಹೇಳುತ್ತಿದ್ದ.
ಆದರೆ ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ದುರ್ಯೋಧನ ಕುರುಕ್ಷೇತ್ರ ಯುದ್ಧಕ್ಕೇನೆ ಸಿದ್ಧನಾಗಿ ನಿಂತು ಬಿಟ್ಟಿದ್ದ. ಭೀಷ್ಮನ ಸಾವಿನ ನಂತರ ಕುರುಕ್ಷೇತ್ರದ 11ನೇ ದಿನ ದ್ರೋಣಾಚಾರ್ಯರು ಕೌರವ ಸೈನ್ಯವನ್ನ ಮುನ್ನಡೆಸುತ್ತಾರೆ. ಶಸ್ತ್ರಸಜ್ಜಿತ ದ್ರೋಣರನ್ನು ಸೋಲಿಸುವುದು ಅಸಾಧ್ಯವೆಂದು ತಿಳಿದ ಕೃಷ್ಣನು ಪಾಂಡವರಿಗೆ ತಮ್ಮ ಶಿಕ್ಷಕರನ್ನ ನಿರಾಯುಧಗೊಳಿಸುವ ಯೋಜನೆಯನ್ನ ಮಾಡುತ್ತಾನೆ. ಭೀಮನು ಮೊದಲು ಅಶ್ವತ್ಥಾಮ ಎಂಬ ಆನೆಯನ್ನ ಕೊಲ್ಲುತ್ತಾನೆ. ನಂತರ ದ್ರೋಣಾಚಾರ್ಯರಿಗೆ ಅದೇ ಹೆಸರಿನಿಂದ ದ್ರೋಣಾಚಾರ್ಯರ ಮಗನನ್ನು ಕೊಂದನೆಂದು ಹೇಳಿಕೊಂಡು ಓಡಾಡುತ್ತಾನೆ. ಆನೆಯನ್ನು ಕೊಂದ ನಂತರ ಭೀಮನು ಅಶ್ವತ್ಥಾಮನನ್ನು ಕೊಂದೆ ಎಂದು ಜೋರಾಗಿ ಘೋಷಿಸುತ್ತಾನೆ. ನಿಜ ಹೇಳಬೇಕೆಂದರೆ ಭೀಮ ಕೊಂದಿದ್ದು ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮನನ್ನಲ್ಲ, ಬದಲಾಗಿ ಅಶ್ವತ್ಥಾಮನೆಂಬ ಒಂದು ಆನೆಯನ್ನ. ಇದನ್ನು ಕೇಳಿದಂತಹ ದ್ರೋಣಾಚಾರ್ಯರು ಯುಧಿಷ್ಠಿರನ್ನ ಸಂಪರ್ಕಿಸುತ್ತಾರೆ. ಯಾಕಂದರೆ ಯುಧಿಷ್ಠಿರ ಯಾವತ್ತೂ ಸುಳ್ಳನ್ನು ಮಾತನಾಡಿದವನಲ್ಲ, ಯಾವತ್ತಿಗೂ ಸತ್ಯವನ್ನ ಮಾತನಾಡಿದಂತಹ ವ್ಯಕ್ತಿ. ಇದೇ ಕಾರಣ ಅಶ್ವತ್ಥಾಮ ಸತ್ತಿದ್ದಾನೆಯೇ ಎಂದು ಕೇಳಲು ಯುಧಿಷ್ಠಿರನ ಹತ್ತಿರ ಹೋಗುತ್ತಾರೆ. ಆಗ ಯುಧಿಷ್ಠಿರ ಹೌದು, ಅಶ್ವತ್ಥಾಮ ಸತ್ತಿದ್ದಾನೆ, ಆದರೆ ಅಂತ ಮುಂದೆ ಹೇಳುವಷ್ಟರಲ್ಲಿ ಶ್ರೀಕೃಷ್ಣ ಆ ಸೈನಿಕರಿಂದ ಕಹಳೆಯನ್ನ ಓದಿಸುತ್ತಾನೆ. ಅಂದರೆ ಯುಧಿಷ್ಠಿರ ಹೇಳುವ ಮಾತನ್ನ ಆ ಸದ್ದು ಮುಚ್ಚುವ ಹಾಗೆ ಮಾಡುತ್ತಾನೆ. ಯಾಕಂದ್ರೆ ಯುಧಿಷ್ಠಿರ ಮುಂದೆ ಹೇಳಿದ್ದು ಅಶ್ವತ್ಥಾಮ ಎನ್ನುವ ಆನೆ ಸತ್ತಿದೆ, ನಿಮ್ಮ ಮಗನಲ್ಲ ಎಂದು. ಆದರೆ ದ್ರೋಣಾಚಾರ್ಯರಿಗೆ ಕೇಳಿದ್ದು ಅಷ್ಟೇ, ಕೇವಲ ಅಶ್ವತ್ಥಾಮ ಸತ್ತಿದ್ದಾನೆ ಎಂದು. ಇದರಿಂದ ದುಃಖಿತರಾದ ದ್ರೋಣಾಚಾರ್ಯರು ರಥದಿಂದ ಇಳಿದು ತೋಳುಗಳನ್ನ ಕೆಳಗೆ ಇರಿಸಿ ಶಸ್ತ್ರಾಸ್ತ್ರಗಳನ್ನು ಬಿಟ್ಟು ಧ್ಯಾನದಲ್ಲಿ ಕುಳಿತು ಬಿಡುತ್ತಾರೆ. ಪಾಂಡವರು ಅವರನ್ನ ಬಂಧಿಸಲು ಈ ಅವಕಾಶವನ್ನು ಬಳಸಿಕೊಳ್ಳಲು ಬಯಸಿದ್ದರು. ಆದರೆ ಶ್ರೀಕೃಷ್ಣ ಇದನ್ನ ತಡೆಯುತ್ತಾನೆ. ಯಾಕೆಂದ್ರೆ ಶಸ್ತ್ರಗಳನ್ನು ಇಲ್ಲದಂತಹ ವೀರನನ್ನು ಯಾವತ್ತಿಗೂ ಆಕ್ರಮಣ ಮಾಡಬಾರದು, ಇದು ಯುದ್ಧದ ನಿಯಮ ಎಂದು ಹೇಳುತ್ತಾನೆ. ಆದರೆ ದ್ರುಪದ ಮಹಾರಾಜನ ಸಾವಿನಿಂದ ದುಃಖ ಹಾಗೂ ಕೋಪಗೊಂಡಿದ್ದ ದೃಷ್ಟದ್ಯುಮ್ನ ಈ ಅವಕಾಶವನ್ನು ಪಡೆದುಕೊಂಡು ದ್ರೋಣರ ಶಿರಚ್ಛೇದನ ಮಾಡುತ್ತಾನೆ. ಯುದ್ಧದ ನಿಯಮವನ್ನ ಸಂಪೂರ್ಣವಾಗಿ ಉಲ್ಲಂಘಿಸುತ್ತಾನೆ. ಆದರೆ ದ್ರೋಣಾಚಾರ್ಯರು ಕೂಡ ಅಭಿಮನ್ಯುವನ್ನು ಕುರುಕ್ಷೇತ್ರದಲ್ಲಿ ಕೊಲ್ಲಲು ಯುದ್ಧದ ಕೆಲವು ನಿಯಮಗಳನ್ನ ಮುರಿದಿದ್ದರೆಂದು ಅವರ ಸಾವನ್ನು ಕೃಷ್ಣನು ಈ ಕೃತ್ಯ ಮೂಲಕ ಸಮರ್ಥಿಸಿಕೊಳ್ಳುತ್ತಾನೆ. ಹೀಗೆ ದ್ರೋಣ ಮತ್ತು ದುರ್ಯೋಧನರ ಸಾವುಗಳ ನಂತರ ಅಶ್ವತ್ಥಾಮನು ಸಿಟ್ಟಿಗೇಳುತ್ತಾನೆ, ಕೋಪಗೊಳ್ಳುತ್ತಾನೆ. ಅಂತಿಮವಾಗಿ ಪಾಂಡವರನ್ನು ಕೆಡವಲು ಹಾಗೂ ಅವರನ್ನ ಕೊನೆಗೊಳಿಸಲು ನಾರಾಯಣಿ ಅಸ್ತ್ರವನ್ನ ಬಳಸಲು ಮುಂದಾಗುತ್ತಾನೆ. ಆದರೆ ಶ್ರೀಕೃಷ್ಣನು ಪಾಂಡವರಿಗೆ ನಾರಾಯಣಿ ಅಸ್ತ್ರದ ಬಗ್ಗೆ ಎಚ್ಚರಿಕೆ ನೀಡುತ್ತಾನೆ. ನಾರಾಯಣಿ ಅಸ್ತ್ರವು ಶಸ್ತ್ರಧಾರಿ ವ್ಯಕ್ತಿಗಳ ಮೇಲೆ ಮಾತ್ರ ದಾಳಿ ಮಾಡುತ್ತಿತ್ತು. ಇದನ್ನು ತಿಳಿದ ಪಾಂಡವರು ತಮ್ಮ ಆಯುಧಗಳನ್ನ ಕೆಳಗಿಟ್ಟು ನಾರಾಯಣಿ ಅಸ್ತ್ರಕ್ಕೆ ನಮಸ್ಕರಿಸುತ್ತಾರೆ. ಬರೀ ಸೇಡಿನ ಭಾವನೆಗಳೇ ಅಶ್ವತ್ಥಾಮನ ಅಂತರಂಗದಲ್ಲಿ ತುಂಬಿಕೊಂಡಿದ್ದರಿಂದ ಕೌರವರ ಹತ್ಯೆಯಾದ ರಾತ್ರಿ ಅಶ್ವತ್ಥಾಮನು ಗೂಬೆಯಿಂದ ಸ್ಫೂರ್ತಿ ಪಡೆದು ದೃಷ್ಟದ್ಯುಮ್ನನ್ನ ಉಪ ಪಾಂಡವರನ್ನ ಬರ್ಬರವಾಗಿ ಕೊಲ್ಲುತ್ತಾನೆ. ಅಶ್ವತ್ಥಾಮ ರಾತ್ರಿಯಲ್ಲಿ ಪಾಂಡವರ ಶಿಬಿರಕ್ಕೆ ನುಸುಳಿ ಪಾಂಡವರೆಂದು ತಿಳಿದು ದ್ರೌಪದಿಯ 5 ಮಕ್ಕಳನ್ನ ನಿದ್ರಾವಸ್ಥೆಯಲ್ಲಿಯೇ ಸಾಯಿಸಿ ಬಿಡುತ್ತಾನೆ. ಶಿಬಿರಕ್ಕೆ ಹಿಂದಿರುಗಿದ ನಂತರ ಪಾಂಡವರು ಮತ್ತು ಕೃಷ್ಣರು ಈ ಹತ್ಯೆಗಳಿಂದ ದುಃಖಿತರಾಗುತ್ತಾರೆ ಹಾಗೂ ಕ್ರೋಧಿತರಾಗುತ್ತಾರೆ. ಅಶ್ವತ್ಥಾಮನಿಂದ ಉಂಟಾದ ಸಾವುಗಳಿಗೆ ಪ್ರತಿಕಾರ ತೀರಿಸಿಕೊಳ್ಳಲು ಧಾವಿಸುತ್ತಾರೆ. ಆದರೆ ಅಶ್ವತ್ಥಾಮನು ಮಾಡಿದ ದೊಡ್ಡ ತಪ್ಪು ಎಂದರೆ ಬ್ರಹ್ಮಶಿರವನ್ನು ಅಂದರೆ ದೈವಿಕ ಆಯುಧವನ್ನು ಹಿಂಪಡೆಯಲು ನಿರಾಕರಿಸಿ ಅಭಿಮನ್ಯುವಿನ ಹೆಂಡತಿ ಉತ್ತರ ಗರ್ಭದಲ್ಲಿ ಪ್ರಯೋಗಿಸುತ್ತಾನೆ. ಇದರಿಂದ ಕೋಪಗೊಂಡ ಶ್ರೀಕೃಷ್ಣನು ಅಶ್ವತ್ಥಾಮನ ಹಣೆಯಿಂದ ರತ್ನವನ್ನು ಬೇರ್ಪಡಿಸುವ ಮೂಲಕ ಆತನ ದೈವಿಕ ಶಕ್ತಿಯನ್ನು ಕಿತ್ತುಕೊಳ್ಳುತ್ತಾನೆ. ಇದರಿಂದ ಆತ ಸದಾ ಮೈ ತುಂಬ ಹುಣ್ಣುಗಳನ್ನು ಹೊತ್ತು ಹಸಿವು ಬಾಯಾರಿಕೆಯಿಂದಲೇ ಅಲೆದಾಡುವಂತೆ ಆಗಬೇಕೆಂದು ಶಾಪ ಕೂಡ ನೀಡುತ್ತಾನೆ. ಹೀಗೆ ಕಲಿಯುಗದ ಕೊನೆಯವರೆಗೂ ಜೀವಂತನಾಗಿರುವಂತೆ ಕೃಷ್ಣ ಶಾಪ ನೀಡಿ ಅವನನ್ನ ಚಿರಂಜೀವಿಯನ್ನಾಗಿ ಮಾಡುತ್ತಾನೆ. ಆದರೆ ನೋವನ್ನ ಅನುಭವಿಸುವ ಹಾಗೆ ಮಾಡುತ್ತಾನೆ. ಇದು ಅವನಿಗೆ ಕೊಟ್ಟಂತಹ ಅತಿ ದೊಡ್ಡ ಶಾಪಗಳಲ್ಲಿ ಒಂದು. ಯುದ್ಧ ಸಮಯದಲ್ಲಿ ಪರಿಸ್ಥಿತಿ ಅವನ ಪಾಲಿಗೆ ಬಿರುಗಾಳಿಯಾಗಿತ್ತು. ಇದು ಒಂದು ದೌರ್ಭಾಗ್ಯ ಎನ್ನಬಹುದು. ಮಹಾಭಾರತ ಯುದ್ಧದಲ್ಲಿ ಕೌರವರು ಪಡೆಯಲ್ಲಿ ಸಾಯದೆ ಉಳಿಕೊಂಡ ಕೆಲವರಲ್ಲಿ ಅಶ್ವತ್ಥಾಮ ಒಬ್ಬ. ಇವನೊಬ್ಬ ಚಿರಂಜೀವಿ ಎಂಬ ಪ್ರತೀತಿ ಈಗಲೂ ಇದೆ. ಅದಕ್ಕಾಗಿ ಅಶ್ವತ್ಥಾಮನು ಹಿಂದೂ ಧರ್ಮದಲ್ಲಿ ಅಷ್ಟಿ ಚಿರಂಜೀವಿಗಳಲ್ಲಿ ಒಬ್ಬ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಪಾಂಡವರು ಇವನು ಸತ್ತನೆಂದು ಹೇಳಿ ಸುಳ್ಳು ಹೇಳಿದ್ದು ನಿಜಕ್ಕೂ ದ್ರೋಣಾಚಾರ್ಯರಿಗೆ ಬೇಸರ ತಂದಿತ್ತು. ಇದೇ ಕಾರಣ ಅವರು ದೃಷ್ಟದ್ಯುಮ್ನನಿಂದ ಕೊಲ್ಲಲ್ಪಟ್ಟಿದ್ದರು.
ನೋಡಿದಿರಾ ಸ್ನೇಹಿತರೆ, ಮೋಸದ ಆಟಗಳು ಇವತ್ತಿನದಲ್ಲ, ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಅನ್ನುವುದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ. ಆದರೆ ಎಲ್ಲವುದಕ್ಕೂ ಒಂದು ಕಾರಣ ಇದೆ ಎಂದು ಶ್ರೀಕೃಷ್ಣ ಕೂಡ ಹೇಳಿದ್ದಾನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ನಿಮಗೆಲ್ಲ ಶುಭವಾಗಲಿ.